ನಮಸ್ಕಾರ. ಖಾನ್ ಆದ ಕೀಲಿಮಣೆ ಇದರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಇದುವರೆಗೆ ನಾವು ನಮ್ಮ ಭಾಷೆ ಟಂಕಣಕ್ಕೆ ಆಂಗ್ಲ ಭಾಷೆ QWERTY ಎಂಬ ಕೀಲಿಮಣೆಯನ್ನೇ ನಾವು ಬಳಸುತ್ತಿದ್ದೇವೆ. QWERTY ಅಂದರೆ QWERTY ಎಂಬ ಒಂದು ಅಕ್ಷರಗಳ ಸಂಯೋಜನೆಗೆ ನಾವು QWERTY ಕೀಬೋರ್ಡ್ ಅಂತಿದ್ದೇವೆ. ಇದನ್ನು 1880ರಲ್ಲಿ ನಮ್ಮ ರೆಮಿಂಗ್ಟನ್ ಅವರು ಮಾಡಿರುವ ಒಂದು ವಿನ್ಯಾಸ. ಇದು ಸಾಮಾನ್ಯವಾಗಿ ಟೈಪ್ ರೈಟರ್ ಎಂಬ ಸ್ಪೆಲ್ಲಿಂಗ್ ಒಂದೇ ಲೈನಲ್ಲಿರುವ ಹಾಗೆ TYPER WRITER ಎಲ್ಲ ಒಂದೇ ಲೈನಲ್ಲಿ ಬರುವ ಹಾಗೆ. ಟೈಪ್ ರೈಟರಲ್ಲಿ ನೀವು ಟಂಕಣೆ ಮಾಡಿದಾಗ T ಒತ್ತಿದಾಗ ಎಡಗಡೆಯಿಂದ ಬರುವ ಹಾಗೆ, Y ಬಲಗಡೆಯಿಂದ, P ಎಡಗಡೆಯಿಂದ, ಎಡಗಡೆ ಬಲಗಡೆ ಎಡಗಡೆ ಒಂದಕ್ಕೊಂದು ಟಂಕಣ ಆಗದಂತೆ ಮಾಡಿದ ಒಂದು ವಿನ್ಯಾಸ. ಉಳಿದ ಅಕ್ಷರಗಳನ್ನು ಸ್ವಲ್ಪ ನೆಕ್ಸ್ಟ್ ಇದರಲ್ಲಿರುವ ಒಂದು ಅಕ್ಷರಗಳನ್ನು ಸ್ವಲ್ಪ ಶಿಫ್ಟ್ ಮಾಡಿದ್ದಾರೆ, ಬಲಕ್ಕೆ ತಗೊಂಡು ಹೋಗಿದ್ದಾರೆ. ಮೂರನೇ ರೋನ ಅಕ್ಷರಗಳನ್ನು ಹಾಗೆ ಶಿಫ್ಟ್ ಮಾಡಿದ್ದಾರೆ. ಯಾಕಂದರೆ ಟೈಪ್ ರೈಟರ್ನ ಮೆಕ್ಯಾನಿಕಲ್ ಇದಕ್ಕೆ ಸೂಕ್ತವಾಗಿ ಒತ್ತಿದ ತಕ್ಷಣ ಅದೇ ಜಾಗಕ್ಕೆ ಹೋಗಿ ಟೈಪ್ ಮಾಡೋ ಒಂದು ವಿನ್ಯಾಸ. ನಾವು ಏನು ಮಾಡಿದ್ವಿ, ಕಂಪ್ಯೂಟರ್ಗೆ ಆಗ ಕಂಪ್ಯೂಟ್ರಲ್ಲಿ ಟಂಕಣ ಮಾಡೋರು ಟೈಪಿಸ್ಟ್ ಮಾತ್ರ ಎಂಬ ಒಂದು ಯೋಚನೆ ಇತ್ತು. ಹಾಗಾಗಿ ಅದೇ ವಿನ್ಯಾಸವನ್ನು ನಾವು ಕಂಪ್ಯೂಟರ್ಗೆ ತೊಗೊಂಡ್ವಿ. ಇದನ್ನೇ ಕಂಪ್ಯೂಟರ್ನ ಅಳವಡಿಸಿದ್ವಿ. ನಮ್ಮ ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಎಂಬ ಈಗ ಆರ್ಕಿಟೆಕ್ಚರ್ ಇರುವ ಕಂಪ್ಯೂಟರ್ಗಳೆಲ್ಲ ಅದೇ ವಿನ್ಯಾಸವನ್ನು ಬಳಸಲು ಶುರು ಮಾಡಿದ್ವಿ. ನಾವೇನು ಮಾಡಿದ್ವಿ, ನಮ್ಮ ಭಾಷೆಗೆ ಹೊಸ ವಿನ್ಯಾಸ ಮಾಡಲು ಹೋಗಲಿಲ್ಲ. ನಮ್ಮ ಭಾಷೆಗೆ ಒಂದು ವಿಶಿಷ್ಟತೆ ಇದೆ. ಬ್ರಾಹ್ಮಿ ಲಿಪಿ ಆಧಾರಿತ ಭಾಷೆಗೆ, ಉಚ್ಚಾರಣ ಪ್ರಧಾನವಾದ ಭಾಷೆ. ನಾವೇನು ಮಾಡಿದ್ವಿ, ಈ ಕೀಲಿಮಣೆ ಕೆಳಗೇ ಇಟ್ವಿ. 1912ರಿಂದಲೇ ಈ ಒಂದು ಪ್ರಯತ್ನ ನಡೆದಿತ್ತು. ನಾವು ಏನೇ ಸ್ಟ್ಯಾಂಡರ್ಡ್ ತಂದರು, ಇನ್ಸ್ಕ್ರಿಪ್ಟು, ಇಸ್ಕಿ, ಯಾವ ಸ್ಟ್ಯಾಂಡರ್ಡ್ ತಂದರು, ಯಾವ ಲೇಔಟ್ ತಂದರೂ ಕೂಡ ನಾವು ಈ ಆಂಗ್ಲ ವಿನ್ಯಾಸದ ಕೆಳಗೇ ನಾವು ಇದ್ವಿ. ನಮ್ಮ ಭಾಷೆ ಇದರಿಂದ ಹೊರಬರಲು ಸಾಧ್ಯವಾಗಿಲ್ಲ. ಹಾಗಾಗಿ ಒಂದು ದಿವಸ ನನ್ನ ಮಗ ಕೇಳ್ದ, ಡ್ಯಾಡ್, ಐ ಡೋಂಟ್ ನೀಡ್ ಟು ಲರ್ನ್ ಯುವರ್ ಸ್ಕ್ರಿಪ್ಟ್. ನಿಮ್ಮ ಭಾಷೆಯ ಒಂದು ಲಿಪಿಯನ್ನು ಕಲಿಬೇಕಾಗಿಲ್ಲ. ನಾನು ಕನ್ನಡವನ್ನು ಮಾತಾಡಲು ಬಲ್ಲೆ, ಇಂಗ್ಲೀಷ್ ಕೀಲಿಮಣೆಯಿಂದಲೇ ನಾನು ಕನ್ನಡವನ್ನು ಟೈಪ್ ಮಾಡಬಲ್ಲೆ. ನೀವು ಇದೇ ಕೀಲಿಮಣೆಯನ್ನು ಬಳಸುತ್ತಿದ್ದೀರ ಅಲ್ಲವೇ ಅಂತ ಪ್ರಶ್ನೆ ಹಾಕಿದಾಗ ಭಾಳ ಯೋಚನೆ ಆಯಿತು. ಆವಾಗ ನಾವು ಇದನ್ನೆಲ್ಲ ಪರಿಶೀಲನೆ ಮಾಡಿ, ಯಾಕೆ ವಿನ್ಯಾಸ, ಏನಾಗುತ್ತಿದೆ ಇದರ ಪರಿಣಾಮ, ಇನ್ನು ಸಾಧಾರಣ 30ರಿಂದ 50 ವರ್ಷದ ಒಳಗೆ ಇದು ನ್ಯೂಯಾರ್ಕ್ ಟೈಮ್ಸ್ ಹಾಗೂ ನಮ್ಮ ಸ್ವಂತ ಕುಗ್ರಾಮಗಳನ್ನು, ಶಾಲೆಗಳನ್ನು ಎಲ್ಲ ನೋಡಿ ಬಂದ ಒಂದು ಇದರ ಎಕ್ಸ್ಪೀರಿಯನ್ಸಿಂದ ನಾವು ಹೇಳಬಲ್ಲೆವು. 30ರಿಂದ 50 ವರ್ಷದ ಒಳಗೆ 7 ಪ್ರಮುಖ ಲಿಪಿಗಳು, ಕನ್ನಡ ಸೇರಿ, ಹಿಂದಿ ಸೇರಿ, ದೇವನಾಗರಿ ಹಿಂದಿ ಸೇರಿ ಪ್ರಮುಖ ಲಿಪಿಗಳು ಬಳಕೆಯಿಂದ ಹೊರಟೋಗುತ್ತೆ. ನಮ್ಮ ಪುರಾತನ ಭಾಷೆಯಾದ ತುಳು ಹೇಗೆ ಈಗ ಮಾತುಕತೆ ಭಾಷೆಯಾಗಿದೆಯೋ, ಸಂಸ್ಕೃತಕ್ಕೆ ಮೂಲವಾಗಿ ಮೊದಲು ಬಳಸಿದ ಲಿಪಿ ತುಳು ಲಿಪಿಯಾಗಿದ್ದ ಅಂಥ ಶ್ರೇಷ್ಠ ಲಿಪಿ ಈಗ ಬಳಕೆಯಲ್ಲಿಲ್ಲ. ಅದೇ ರೀತಿ ನಮ್ಮ ಭಾಷೆಯ ಲಿಪಿಗಳು ಬಳಕೆಯಿಂದ ಹೋಗುವ ಸಾಧ್ಯತೆ ಭಾಳಷ್ಟಿದೆ. ಹಾಗಾಗಿ ನಾವು ಅದನ್ನು ಬಹಳ ಒಂದು ವಿಶ್ಲೇಷಣೆ ಮಾಡಬೇಕಾಯಿತು. ನಮ್ಮ ಸಂಸ್ಕೃತಿ ಉಳಿಸಲು, ನಮ್ಮ ಕಲ್ಚರ್ ಉಳಿಸಲು, ನಮ್ಮ ಉಳಿದೆಲ್ಲ ಒಂದು ಭಾರತೀಯ ಒಂದು ವಿಶಿಷ್ಟವಾದ ಒಂದು ಸಂಸ್ಕೃತಿಯನ್ನು ಉಳಿಸಲು ಈ ಭಾಷೆಗಳು ಬಹಳ ಪ್ರಧಾನ. ಈ ಎಲ್ಲ ಭಾಷೆಗಳಿಗೂ ಒಂದು ಸಂಬಂಧ ಇದೆ. ಹಾಗಾಗಿ ನಾವು ಈ ಕೀಲಿಮಣೆಯ ಒಂದು ವಿನ್ಯಾಸವನ್ನು ಹುಡುಕಲು ಸಾಧ್ಯವಾಯಿತು. ಇದು ನಮ್ಮ ಪಾಣಿನಿಯ ಕಂಠಶಾಸ್ತ್ರ, ಶಿಕ್ಷಾಶಾಸ್ತ್ರದಿಂದಲೇ ನಾವು ಹುಡುಕಿ ತೆಗೆದ ಕೆಲವೆಲ್ಲ ಇದರ ಕುರುಹುಗಳು. ಯಾಕೆ ಈ ಸ್ವರ ಪಕ್ಕ ಈ ವ್ಯಂಜನ ಇರಬೇಕು, ಅದರ ಏನು ವಿಶಿಷ್ಟತೆ, ಬೇರೆ ಜಾಗದಲ್ಲಿ ಯಾಕೆ ಇರಬಾರ್ದು, ಇದನ್ನೆಲ್ಲ ನಾವು ಹುಡುಕಿ ಪ್ರತಿ ವರ್ಷ ಇದನ್ನು ಟೆಸ್ಟ್ ಮಾಡಿ ಸುಮಾರು 2009ರಿಂದ ಇದರ ಬಗ್ಗೆ ನಾವು ಸಂಶೋಧನೆ ನಡೆಸುತ್ತಾ ಸರ್ಕಿಟ್ ಅಳವಡಿಸಿ ಟೆಸ್ಟ್ ಮಾಡಿ ಜನಗಳ ಮುಂದೆ ಇದನ್ನು ಪ್ರಯೋಗಿಸಿ ನಾವು ಈ ಒಂದು ಸಂಶೋಧನೆ ಮಾಡಲು ಸಾಧ್ಯವಾಯಿತು. ಇದು ಭಾಳ ಸಂತೋಷವಾಗಿ ಹೇಳಲು ಪಡುತ್ತೇವೆ. ಇದು ಎಲ್ಲ ಭಾರತದಲ್ಲೇ, ಕರ್ನಾಟಕದಲ್ಲೇ ತಯಾರಿಯಾದ ಒಂದು ಪ್ರಾಡಕ್ಟು ಅಥವಾ ಒಂದು ಕೀಲಿಮಣೆ. ಇದನ್ನು ನಮ್ಮ ಭಾಷೆ ಬಳಸಲು, ಉಳಿಸಲು, ಬೆಳೆಸಲು ಬೇಕಾದ ಒಂದು ಉಪಯುಕ್ತ ಸಾಧನವೆಂದು ಹೇಳಲು ಭಾಳ ಸಂತೋಷ ಪಡುತ್ತೇವೆ. ಇದನ್ನು ಭಾಳಷ್ಟು ಶಾಲೆಗಳಲ್ಲಿ ಹಾಕಿದ್ದೇವೆ. ಮಕ್ಕಳು ಭಾಳ ಸುಲಭವಾಗಿ ಇದನ್ನು ಟಂಕಣ ಮಾಡಲು ಸಾಧ್ಯವಾಗಿದೆ. ಹಾಗೂ 1ನೇ ಕ್ಲಾಸ್ ಮಕ್ಕಳು ಕೂಡ ಭಾಳ ಸುಲಭವಾಗಿ ಟಂಕಣ ಮಾಡುವ ಸಾಧ್ಯತೆ ಇದೆ. 3 ಲೈನ್ಗಳ ಇನ್ಸ್ಟ್ರಕ್ಷನ್ನು. ಇದು ಮುಂಬರುವ ಪಾಠದಲ್ಲಿ ಈ ಕಾಗುಣಿತ, ಒತ್ತಾಕ್ಷರ ಮತ್ತು ಬೇರೆ ಬೇರೆ ಭಾಷೆಗಳನ್ನು ಟಂಕಣ ಮಾಡುವ ಈ ಒಂದು ಕೀಲಿಮಣೆಯ ಬಗ್ಗೆ ನಾವು ಹೇಳಲಿದ್ದೇವೆ. ಮುಂದಿನ ಭಾಗದಲ್ಲಿ ಉಳಿದ ಪ್ರಾಪರ್ಟೀಸ್ ವಿಶ್ಲೇಷಣೆಗಳನ್ನು ಮಾಡಲಿದ್ದೇವೆ. ಈಗ ಒಂದು ಆ್ಯಡ್ ಮಾಡ್ಕೊಡುತ್ತೆ, ಎಂಚ ಡಿಫರೆನ್ಸ್ ಉಂಟು.
ಕವರ್ ಮಾಡ್ತಿದ್ದಾರೆ ಹಾಂ ನಮ್ಮ ಈ ಕ್ವಾಲಿಟಿ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಆತ ನಮ್ಮ ಕನ್ನಡ ಅಂಚೆ ಯೂಸ್ ಮಾಡ್ತಾಗ ಇಂಡಿಯನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡಾಗ ಇಂಚ ಟ್ರಾನ್ಸ್ಲೇಟ್ ಮಲ್ಪ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡದ ಛಂದಸ್ಸು ಪೂರ ಬಾರಿ ರಿಚ್ ಹೌದು ಅವು ನೆಕ್ಸ್ಟ್ ಹೋಗ್ಕೊಂಡು ನಮ್ಮ ಆ ಥಾಟ್ ಹೋಗ್ಬಿಟ್ಟು ನಮ್ಮ ಥಾಟ್ ಬ್ರೇಕ್ ಆಗ್ಬೋದು ಈ ರೈಟ್ ಮಾಡ್ಕೊಂಡಾಗ ಥಾಟ್ ಬ್ರೇಕ್ ಆಗ್ಬೋದು ಈಚ್ ಮಾತ್ರ ಕನ್ನಡ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ನೆಟ್ ಅಂಚತ್ ಒಂದು ಟೈಪಿಂಗ್ ಓರಿಯೆಂಟೆಡ್ ಫೋನಿಕ್ ಓರಿಯೆಂಟೆಡ್ ಕರೆಕ್ಟ್ ಅದನ್ನ ಬ್ರೇಕ್ ಆಗ ನಾವು ಓವೇ ಸೆಂಟೆನ್ಸ್ ಕನ್ವರ್ಟ್ ಮಾಡುವಾಗ ಎರಡು ಮೂರು ಜನ ಕನ್ವರ್ಟ್ ಆಗುತ್ತೆ ಐದು ಬಂದ್ರೆ ಸರಿ ಏನಪ್ಪ ಐಕೆ ಆಡ್ ಮಾಡ್ತಾರೆ ಡೈರೆಕ್ಟ್ ಮಾಡ್ಬೋದು ವ್ಯಾಕರಣ ಛಂದಸ್ಸು ತತ್ಸಮ ತದ್ಭವ ಇವೆಲ್ಲ ಒಳ್ಳೆ ಹೋಗ್ತದೆ. ನಮಸ್ಕಾರ. ಈ ಒಂದು ಕೀಲಿಮಣೆಯ ಇನ್ನೊಂದು ವಿಶಿಷ್ಟತೆ ಏನಂದರೆ ನಮ್ಮ ಉಚ್ಚಾರಣ ಪ್ರಧಾನದ ಭಾಷೆಗಳು ಕನ್ನಡ, ಸಂಸ್ಕೃತ, ತುಳು, ತೆಲುಗು, ಗುಜರಾತಿ ಈ ಎಲ್ಲ ಭಾಷೆಗಳು ನಾವು ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಮೆದುಳಿನ ಒಂದು ಸ್ಪೆಸಿಫಿಕ್ ಒಂದು ವಿಭಾಗದಲ್ಲಿ ನಾವು ಅದನ್ನು ಯೋಚನೆ ಮಾಡಿ ಆ ಒಂದು ಅಕ್ಷರವನ್ನು ನಾವು ಹೊರತರುತ್ತೇವೆ. 5 ಭಾಗಗಳು ಕಂಠ ಎಲ್ಲ ಸೇರಿ 5 ಭಾಗಗಳ ಉಪಯೋಗವಾಗುತ್ತೆ ಒಂದೊಂದು ಅಕ್ಷರಗಳ ಒಂದೊಂದು ವರ್ಡ್ಗಳ ಉಚ್ಚಾರಣೆಗಾಗಿ. ಹಾಗಾಗಿ ಅಂಥ ಒಂದು ಛಂದಸ್ಸು ಇದೆಲ್ಲ ಇರುವ ವಿಶಿಷ್ಟವಾದ ನಮ್ಮ ಭಾಷೆಗಳು ಒಂದು 30ರಿಂದ 50 ವರ್ಷದಲ್ಲಿ ಬಳಲಿಕೆಯನ್ನು ಹೋಗುವ ಒಂದು ಬಹಳಷ್ಟು ಸಾಧ್ಯತೆ ಇದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ ನಾವು ಗಣಕೀಕರಣಕ್ಕಿಂತ ಉಪಕರಣವನ್ನು ಮಾಡಿಲ್ಲ. ನಾವು ಈಗೇನು ಮಾಡ್ತಾಯಿದ್ದೀವಿ, ಕನ್ನಡದಲ್ಲೇ ಯೋಚನೆ ಮಾಡಿ ಅಥವಾ ತುಳುವಿನಲ್ಲೇ ಯೋಚನೆ ಮಾಡಿ ಅಥವಾ ಹಿಂದಿಯಲ್ಲೇ ಯೋಚನೆ ಮಾಡಿ ನಾವು ಅದನ್ನು ಕನ್ವರ್ಟ್ ಮಾಡ್ತೀವಿ ಆಂಗ್ಲ ಭಾಷೆಗೆ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ನಾವು ಆ ಅಕ್ಷರಗಳನ್ನು ಹುಡುಕ್ತೇವೆ. ಕಾ ಒತ್ತಬೇಕಂದ್ರೆ ಏನು ಮಾಡಬೇಕಪ್ಪ, ಈಗ ಕೆ ಒತ್ತಬೇಕು. ಕೆ ಯಾವ ಭಾಷೆಯಲ್ಲಿದೆ? ಆಂಗ್ಲ ಭಾಷೆಯಲ್ಲಿದೆ. ಮಕ್ಕಳಿಗೆ ಮೊದಲು ಏನು ಹೇಳ್ಕೊಡ್ತೀರಾ? ಕನ್ನಡ ಹೇಳ್ಕೊಡ್ತೀರಾ. ಹಾಗಾಗಿ ಅವರ ಮನಸ್ಸಲ್ಲಿ ನಮ್ಮ ಭಾಷೆ ಕುಂದು ನಾನು ಕೆ ಕಲಿದೇ ಇದ್ದರೆ ಟೈಪ್ ಮಾಡಲು ಸಾಧ್ಯವಿಲ್ಲ ಎಂಬ ಒಂದು ಭಾವನೆ ಇದೆ. ಅದು ಈ ಕೀಲಿಮಣೆಯಲ್ಲಿ ನಿವಾರಣೆ ಆಗುತ್ತೆ. ನೀವು ಮಾತೃಭಾಷೆಯಲ್ಲಿ ಯೋಚನೆ ಮಾಡಿ, ನಿಮ್ಮ ಕ್ರಿಯೇಟಿವ್ ಪವರ್, ಆ ಒಂದು ವಿಶಿಷ್ಟ ಒಂದು ಶಕ್ತಿ ಇರುವ ನಮ್ಮ ಭಾಷೆಗಳು, ಇಂಥ ಗ್ರಂಥಗಳು, ಮೂಲ ಗ್ರಂಥಗಳೆಲ್ಲ ಬಂದಿರುವ ಈ ವಿಜ್ಞಾನ ಭಂಡಾರವಾದ ಭಾರತ ಖಂಡದಿಂದ ಬರುವಂಥ ಇಂಥ ಯೋಚನಾ ಶಕ್ತಿಗಳು, ನಮ್ಮ ಪ್ರೇರಣೆಗಳು, ಅದನ್ನು ಅದೇ ರೀತಿಯಲ್ಲಿ ಮೂಲ ರೀತಿಯಲ್ಲಿ ಟಂಕಣ ಮಾಡುವ ಒಂದು ವ್ಯವಸ್ಥೆ ಬೇಕಾಗಿದೆ. ಅದನ್ನು ನಾವು ಈ ಒಂದು ಕೀಲಿಮಣೆ ಕನಾದ ಕೀಲಿಮಣೆಯಲ್ಲಿ ನಾವು ತೋರಿಸಿಕೊಡ್ತಾ ಇದ್ದೇವೆ. ಹಾಗಾಗಿ ಥಿಂಕ್ ಆ್ಯಸ್ ಯು ಟೈಪ್ ಇನ್ ಯುವರ್ ಮದರ್ ಟಂಗ್, ಇದು ನಮ್ಮ ಸ್ಲೋಗನ್. ಮಾತೃಭಾಷೆಯಲ್ಲಿ ಯೋಚನೆ ಮಾಡಿ, ಮಾತೃಭಾಷೆಯಲ್ಲೇ ಟಂಕಣ ಮಾಡಿ. ಇದು ಒಂದು ಸಾಧ್ಯತೆ ಇದರಿಂದ ಕಾನಾದ ಕೀಲಿಮಣೆಯಿಂದ ಸಾಧ್ಯವಾಗಿದೆ. ಈ ಒಂದು ಭಾಷೆಗಳ ಒಂದು ಮಾರ್ಕೆಟ್ ಇದೆಯಲ್ಲ, ಈ ಒಂದು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಮಾರ್ಕೆಟ್ ಅಂತೀವಿ, ಅದು ಬಹಳ ದೊಡ್ಡ ಮಾರ್ಕೆಟ್. ಸಾಧಾರಣ 2030ರಲ್ಲಿ ಬಹಳಷ್ಟು ಇದರಲ್ಲಿ ಮುಂದೆ ಬರೋ ಸಾಧ್ಯತೆ ಇದೆ. ಮುಂದೆ ನಮ್ಮ ವೆಬ್ಸೈಟ್ ಅಂತೀವಲ್ಲ, ಅದನ್ನೆಲ್ಲ ಕನ್ನಡದಲ್ಲೇ ಟಂಕಣ ಮಾಡ್ಬೋದು. ನಿಮ್ಮ ಶಾಲೆ ಹೆಸರು .ಸಂಸ್ಥೆ ಕನ್ನಡದಲ್ಲೇ ಟಂಕಣ ಮಾಡ್ಬೋದು. ಇಷ್ಟರವರೆಗೆ ನಾವು ಆಂಗ್ಲ ಭಾಷೆಯಲ್ಲಿ ಮಾಡ್ತಾಯಿದ್ವಿ, ಈಗ ನಿಮ್ಮ ಮಾತೃಭಾಷೆಯಲ್ಲೇ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಭಾಳಷ್ಟು ಕಾಂಟೆಂಟ್ ಅಂತೀವಲ್ಲ, ಅದರಲ್ಲಿ ನಮ್ಮ ಅಂತರ್ಜಾಲದಲ್ಲಿ ಬರುವ ಒಂದು ವಿಷಯಗಳು ಬಹಳ ಕಡಿಮೆ ಇದೆ. ನಮ್ಮವ್ರು ಯಾರೂ ಮಾಡ್ತಿಲ್ಲ. ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಗೂಗಲ್ ಏನು ಹೇಳುತ್ತೋ ಅದನ್ನೇ ನಾವು ಹಾಕ್ತಾಯಿದ್ದೀವಿ. ಈ ಒಂದು ಕಾಂಟೆಂಟ್ ಅಂತೀವಲ್ಲ, ಈ ಒಂದು ಆ ಕೋಶವನ್ನು ತಯಾರು ಮಾಡೋದು ಬಹಳ ದೊಡ್ಡ ಕೆಲಸ ಇದೆ ಮುಂದಿನ ವರ್ಷಗಳಲ್ಲಿ. ಸೊ 2030ರಲ್ಲಿ ನಾವು 1 ಟ್ರಿಲಿಯನ್ ಮಾರ್ಕೆಟ್ ಆಗಬೇಕು ಅಂದರೆ, ಈ ಭಾಷೆಯ ಮಾರ್ಕೆಟ್ ಅಷ್ಟು ದೊಡ್ಡದಿದ್ದರೆ ಅದನ್ನು ನೀವು ಎಲ್ಲ ಸಾಧಿಸಬಹುದು. ಅದರ ಬಗ್ಗೆ ಕಾಂಟೆಂಟ್ ನೀವು ಕೊಡಬೇಕು, ನೀವು ಅದನ್ನು ಪ್ರಸಾರಿಸಬೇಕು. ಹಾಗಾಗಿ ಎಲ್ಲ ಒಂದು ನಮ್ಮ ಯೂನಿವರ್ಸಿಟಿಗೆ ಒಂದು ಹೊಸ ಶಕ್ತಿ ಬರಲಿದೆ. 2017ರಲ್ಲಿ ಟಾಪ್ 20 ಯೂನಿವರ್ಸಿಟಿ ಮಾತೃಭಾಷೆ ಪ್ರಧಾನವಾದ ದೇಶಗಳು. ಸಿಂಗಾಪುರ್ ಆಗಲಿ, ಸೌತ್ ಕೊರಿಯಾದಿಂದ 5, ಜಪಾನ್ ಆಗಲಿ, ಚೈನಾ ಆಗಲಿ, ಮಾತೃಭಾಷೆಯಲ್ಲೇ ಮೇಲೆ ಬಂದ ಯೂನಿವರ್ಸಿಟಿಗಳು. ಹಾಗಾಗಿ ಮಾತೃಭಾಷೆಗೂ ಒಂದು ಶಕ್ತಿ ಇದೆ. ಆ ದೇಶಗಳಲ್ಲೆಲ್ಲ ಅವರವರ ಭಾಷೆಗೆ ಅನುಗುಣವಾದ ಕೀಲಿಮಣೆಯನ್ನೇ ಮಾಡಿದ್ದಾರೆ. ಅದರಲ್ಲೇ ಅವರು ಟಂಕಣ ಮಾಡೋ ಸಾಧ್ಯತೆ ಇದೆ. ನಮ್ಮಲ್ಲಿ ನಾವು ಆಂಗ್ಲ ಭಾಷೆಯನ್ನು ಆಲಂಘಿಸಿರೋದ್ರಿಂದ ಭಾಳಷ್ಟು ಕಷ್ಟವಾಗ್ತಿದೆ, ಮಾತೃಭಾಷೆಗೆ ಮೇಲೆ ಬರಲು ಸಾಧ್ಯವಾಗ್ತಿಲ್ಲ.
ಈ ಒಂದು ಉಪಕರಣದಿಂದ ಎರಡೂ ಭಾಷೆ, ನಾವು ಆಂಗ್ಲ ಭಾಷೆಯನ್ನೇನು ಕಲಿಬೇಡಿ ಅಂತ ಇಲ್ಲ, ಕಲಿಯಲು ಭಾಳ ಸುಲಭ ನಿಮ್ಮ ಮಾತೃಭಾಷೆಯಿಂದ. ಗ್ರಾಮೀಣ ಪ್ರದೇಶದವರಿಗೆ ಅದೊಂದು ದೊಡ್ಡ ಒಂದು ಕುಂದು, ನಮಗೆ ನಮ್ಮ ಮಾತೃಭಾಷೆ ಮೇಲೆ ಬರಲಾಗ್ತಿಲ್ಲ, ಆಂಗ್ಲ ಭಾಷೆ ಕಲಿಬೇಕು ಗೊತ್ತಿಲ್ಲ ಎಂಬ ಒಂದು ಕಳಂಕ ಇದೆ. ಅದೆಲ್ಲ ನಿವಾರಣೆ ಆಗುತ್ತೆ. ಎಲ್ಲ ಭಾಷೆಯನ್ನು ಬೆಳೆಸ್ಬೋದು, ಆಂಗ್ಲ ಭಾಷೆಯನ್ನು ಕಲಿಬೋದು, ನಮ್ಮ ಭಾಷೆಯಲ್ಲಿ ಕೆಲಸ ಉತ್ಪತ್ತಿ ಆಗುತ್ತೆ. ಅಂತರ್ಜಾಲದಲ್ಲಿ ಭಾಳಷ್ಟು ಆಗುವ ಸಾಧ್ಯತೆ ಇದೆ. ಮಾತೃಭಾಷೆಯಿಂದ ಒಂದು ಮಾತೃಭಾಷೆ ನೀವು ಕನ್ನಡದಲ್ಲಿ ಏನು ಅಂತರ್ಜಾಲದಲ್ಲಿ ಏನಾದರೂ ಹಾಕಿದರೆ ಅದು ತೆಲುಗುವಿನ ತಂದು ಕೊಡಬೇಕು, ಹಿಂದಿನ ತಂದು ಕೊಡಬೇಕು. ಅಂಥ ಒಂದು ಸಾಧ್ಯತೆಗಳು ಈ ಉಚ್ಚಾರಣ ಪ್ರಧಾನವಾದ ನಮ್ಮ ಸಿಮ್ಯಾಂಟಿಕ್ ವೆಬ್ ಅಂತರ್ಜಾಲದಲ್ಲಿ ಸಾಧ್ಯತೆ ಇದೆ. ಅದು ನಮ್ಮ ಭಾಷೆಗೆ ಮಾತ್ರ ಅದು ಸೂಕ್ತವಾದ್ದು. ಅದನ್ನು ನಾವು ಬೆಳೆಸಿಲ್ಲ, ಯಾಕಂದರೆ ಈ ಥರ ಉಪಕರಣಗಳು ಇರಲಿಲ್ಲ. ಆಂಗ್ಲ ಭಾಷೆ ಮುಖಾಂತರವೇ ನಾವು ಅಂತರ್ಜಾಲಕ್ಕೆ ಇಂಟರ್ಫೇಸ್ ಆಗಿದ್ವಿ. ಹಾಗಾಗಿ ಇದು ಯಾಕೆ ಇರಬೇಕು ವಿನ್ಯಾಸ, ಇದು ಯಾಕೆ ಆಂಗ್ಲ ಭಾಷೆಗಿಂತ ಭಾಳಷ್ಟು ವೇಗವಾಗಿ ಟೈಪ್ ಮಾಡ್ಬೋದು, ನಾನು ತಿಳಿಸ್ಕೊಡ್ತೇವೆ ಮುಂದಿನ ವಿಭಾಗದಲ್ಲಿ. ಈ ಒಂದು ಕೀಲಿಮಣೆಯಿಂದ ಬಹಳಷ್ಟು ಉನ್ನತ ಅಡ್ವಾನ್ಸ್ಡ್ ತಂತ್ರಜ್ಞಾನವನ್ನು ಅಳವಡಿಸಲು ಸಾಧ್ಯವಾಗಿದೆ. ಈ ಒಂದು ಕೀಲಿಮಣೆಯಿಂದ ಟಂಕಣವಲ್ಲದೆ ನೀವು ಸ್ಪೀಚ್ ಟು ಟೆಕ್ಸ್ಟ್ ಅಂತೀವಲ್ಲ, ಈ ವಾಗ್ದರಿಂದ ನಾವು ಮಾತುವಿಂದ ಟೆಕ್ಸ್ಟ್ ಬರುವ ಅಕ್ಷರಗಳು ಬರುವ ಒಂದು ಸಾಧನಗಳು ಅದೆಲ್ಲ ಭಾಳಷ್ಟು ಬರಲು ಶುರುವಾಗಿದೆ. ಅಥವಾ ಇಮೇಜ್ ಟು ಟೆಕ್ಸ್ಟ್ ಅಂತೀವಿ, ನೀವು ಚಿತ್ರದಿಂದ ಅಕ್ಷರಗಳನ್ನು, ಈಗ ನಿಮ್ಮ ಹತ್ರ ಹಳೆಯ ದಾಖಲೆಗಳು, ಈ ರೆವೆನ್ಯೂ ದಾಖಲೆಗಳು, ಅರಣ್ಯಾಧಿಕಾರಿಗಳ ದಾಖಲೆಗಳು, ಅದನ್ನೆಲ್ಲ ಕನ್ನಡದಿಂದ ಇಮೇಜ್ ಹಳೆಯ ದಾಖಲೆಗಳಿಂದ ಅಕ್ಷರಗಳನ್ನು ತೆಗೆಯುವ ಒಂದು ಸಾಧನಗಳೆಲ್ಲ ಇವೆ. ಅದರ ಜೊತೆ ಇದನ್ನು ನಾವು ಸಂಯೋಜನೆ ಮಾಡಿ ಎಡಿಟರ್ ಥರ ನಿಮಗೆಲ್ಲ ಕೊಡ್ತಾ ಇದ್ದೀವಿ. ಹಾಗಾಗಿ ಆ $1 ಟ್ರಿಲಿಯನ್ ಮಾರ್ಕೆಟ್ ನೀವು ಅಟ್ಯಾಕ್ ಮಾಡಬೇಕು ಅಂದರೆ ನೀವು ಇಂಥ ಸಾಧನಗಳಲ್ಲಿ ನೀವು ಪರಿಣಿತರಾಗಿರಬೇಕು. ಅದರ ಬಗ್ಗೆ ನಾವು ನಮ್ಮ ಟ್ರೈನಿಂಗು, ಅದನ್ನು ಹೇಗೆ ನೀವು ಯೂಸ್ ಮಾಡೋದು, ಅದನ್ನೆಲ್ಲ ನಾವು ಗ್ರಾಮೀಣ ಪ್ರದೇಶದ ಜನಗಳಿಗೆ ಶಾಲೆಗಳಲ್ಲಿ ಇಂಥ DTP ಸೆಂಟರ್ ಅಂತೀವಲ್ಲ, ಈಗ ನೀವು ಮಾಡ್ತಿರುವ ನಿಮ್ಮ ಒಂದು ಡಿಜಿಟಲ್ ಪ್ರಿಂಟಿಂಗು ಆ ಥರದ್ದಕ್ಕೆಲ್ಲ ನಾವು ಮಾಡಿಕೊಡಲು ಸಾಧ್ಯವಾಗಿದೆ. ಇಷ್ಟು ದಿನ ಈ ಥರ ಕೀಲಿಮಣೆ ಇರಲಿಲ್ಲ, ಎಲ್ಲ ಆಂಗ್ಲ ಭಾಷೆಯಲ್ಲೇ ಮಾಡಬೇಕಾಗಿತ್ತು. ಇನ್ನು ಮುಂದೆ ನೀವು ಹಳ್ಳಿಯಲ್ಲಿ ಕೂತ್ಕೊಂಡು, ಗ್ರಾಮದಲ್ಲಿ ಕೂತ್ಕೊಂಡು ನಿಮ್ಮ ಫೋನೇ ನಿಮ್ಮ ಕಂಪ್ಯೂಟರ್ ಆಗಿರುತ್ತೆ, ಅದಕ್ಕೆ ನಮ್ಮ ಕೀಲಿಮಣೆಯನ್ನು ಅಳವಡಿಸಿ ನೀವು ಕೆಲಸ ಮಾಡ್ಬೋದು. ಈ ಥರ ಒಂದು ಸಣ್ಣ ಕನೆಕ್ಟರು, ಫೋನಿಗೆ ಸಣ್ಣ ಕನೆಕ್ಟ್ ಮಾಡಿಕೊಂಡು ಈ ಕೀಲಿಮಣೆಯನ್ನು ಕನೆಕ್ಟ್ ಮಾಡಿಕೊಂಡು ನೀವು ಕೆಲಸ ಮಾಡಲು ಸಾಧ್ಯ. ಇಂಥ ಅಡ್ವಾನ್ಸ್ಡ್ ಆಧುನೀಕರಣವಾದ ಒಂದು ಟೆಕ್ನಾಲಜಿಯನ್ನು ನೀವು ಬಳಸ್ಬೋದು. ಹಾಗಾಗಿ ಇದರ ಬಗ್ಗೆ ಅದರದ್ದು ಟ್ರೈನಿಂಗು, ಅದರ ಪರಿಣತಿ ಪಡೆಯಲು, ಅಥವಾ ಈ ಸ್ಪೀಡ್ ಟೈಪಿಂಗ್ ನಾವು ಹೇಳಿದ್ವಲ್ಲ, ಆಂಗ್ಲ ಭಾಷೆಗಿಂತಲೂ ಭಾಳಷ್ಟು ವೇಗವಾಗಿ ಇದರಲ್ಲಿ ಟೈಪ್ ಮಾಡ್ಬೋದು. ಅದರ ಬಗ್ಗೆ ಯಾವ ಬೆರಳಿಗೆ ಯಾವ ಅಂಗುಲ, ಮೈಂಡ್ ಮ್ಯಾಪಿಂಗ್ ಇದೆಯಲ್ಲ, ನಾವು ಹೇಗೆ ಯೋಚನೆ ಮಾಡ್ತೀವಿ ಹಾಗೆ ಟೈಪ್ ಮಾಡೋದು. ಅದು ಯಾಕೆ ಸಾಧ್ಯ? ಆ ಸ್ವರ ಮತ್ತು ವ್ಯಂಜನಗಳ ಆ ವಿಂಗಡಣೆಯಿಂದ ಸಾಧ್ಯ. ಅದನ್ನು ನಾವು ಟ್ರೈನ್ ಮಾಡಬೇಕು. ನಾವು ಹೆಂಗೆ ಟೈಪಿಂಗ್ ಕ್ಲಾಸಿಗೆ ಬಾಯಿ ಮುಚ್ಕೊಂಡು QWERTY ಅಂತ ವಾರಗಟ್ಟಲೆ ನಾವು ಟೈಪ್ ಮಾಡಿದ್ವು, ಇದು ಇನ್ನೂ ಭಾಳ ಸಲೀಸಾಗಿ, ಭಾಳ ಸುಲಭವಾಗಿ, ಇನ್ನೂ ತ್ವರಿತವಾಗಿ ಅದನ್ನು ಕಲಿತು ನಾವು ಟಂಕಣ ಮಾಡ್ಬೋದು. ಹಾಗಾಗಿ ಈ ವೆಬ್ಸೈಟ್ಗಳಿಗೆ ಬೇಕಾದ ಒಂದು ವಿಷಯಗಳು, ಅದನ್ನು ಟ್ರಾನ್ಸ್ಲೇಟ್ ಮಾಡುವ ಒಂದು ಸಾಧನಗಳು, ಅದನ್ನೆಲ್ಲ ನಾವು ಹೊಸದಾಗಿ ತಯಾರು ಮಾಡ್ಬೋದು. ಹಾಗಾಗಿ ಈ ಗವರ್ನೆನ್ಸ್ ಕೆಲಸಗಳು, ನಮ್ಮ ಸರ್ಕಾರಿ ಇಲಾಖೆಯ ಕೆಲಸಗಳಲ್ಲಿ, ಹಾಗೂ ಈ ಡಾಕ್ಟ್ರುಗಳು ಅವರದ ಪೇಷಂಟ್ ಬಗ್ಗೆ ಅವರ ಒಂದು ಡಯಾಗ್ನೋಸಿಸ್ ಅದೆಲ್ಲ ಅವರಿಗೆ ತುಂಬ ಬ್ಯುಸಿಯಾಗಿರ್ತಾರೆ. ಬರೀ ಮಾತಲ್ಲೇ ಹೇಳ್ಬೋದು. ಡೆಂಟಿಸ್ಟ್ಗಳು ಮಾತಲ್ಲಿ ಹೇಳಿ ಅದನ್ನು ಟೆಕ್ಸ್ಟಿಗೆ ಬರುತ್ತೆ. ಸಾಧಾರಣ ಒಂದು 70-80% ಕರೆಕ್ಟಾಗಿ ಬರ್ಬೋದು. ಅದನ್ನು ಈ ಕೀಲಿಮಣೆಯಲ್ಲಿ ಹಳ್ಳಿಯಲ್ಲಿ ಕೂತ್ಕೊಂಡು ಕರೆಕ್ಟ್ ಮಾಡಿ ವಾಪಸ್ ಕಳಿಸಿ ಎಲ್ಲೆಲ್ಲಿ ಅದನ್ನು ಸ್ಟೋರ್ ಮಾಡಬೇಕು, ಯಾವ್ಯಾವ ಫೈಲ್ಗಳಲ್ಲಿ ಇಡಬೇಕು, ಅದನ್ನು ನೀವು ಮಾಡ್ಬೋದು. ಈ ಥರ ಹೊಸ ವಿಧವಾದ ಕೆಲಸಗಳು ಬಹಳಷ್ಟು ಬರಲಿದೆ. ಅದನ್ನು ನಾವು ನಮ್ಮ ಜನತೆಗೆ ಮುಟ್ಟಿಸಬೇಕು, ನಮ್ಮ ಜನತೆಗೆ ಟ್ರೈನ್ ಮಾಡಬೇಕು. Training is key, and we will train you to become the big market for Indian languages.